ಸ್ವಲ್ಪ ಸೃಜನಶೀಲತೆ ನಮ್ಮಲ್ಲಿದ್ದರೆ ಎಂಥದ್ದೇ ವಿಶೇಷವನ್ನ ನಾವು ಮಾಡಬಹುದು ಅನ್ನೋದಕ್ಕೆ ಈ ಹುಡುಗ ಸಾಕ್ಷಿ. ಹೌದು, ಕೇರಳದ 18 ವರ್ಷದ ಯುವಕ ಮನೆಯಲ್ಲಿದ್ದ ಮಾರುತಿ 800 ಕಾರನ್ನ 45,000 ಖರ್ಚಿನಲ್ಲಿ ಮಿನಿ ರೋಲ್ಸ್ ರಾಯ್ಸ್ ಕಾರ್ನಂತೆ ಮರುವಿನ್ಯಾಸಗೊಳಿಸಿದ್ದಾನೆ. ಆಟೋಮೊಬೈಲ್ನಲ್ಲಿ ಹೆಚ್ಚು ಒಲವು ಹೊಂದಿರುವ ಕೇರಳ ಮೂಲದ ಹದೀಫ್ ಎನ್ನುವ ಈತ ಕಾರನ್ನ ಮಾರ್ಪಾಡು ಮಾಡಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾನೆ. ಈ ಬಗ್ಗೆ ಮಾತನಾಡಿದ ಹದೀಫ್, ಕಾರುಗಳ ಬಗ್ಗೆ ನಾನು ಹೆಚ್ಚು ಒಲವನ್ನು ಹೊಂದಿದ್ದೇನೆ. ಐಷಾರಾಮಿ ಕಾರುಗಳ ಪ್ರತಿಕೃತಿಗಳನ್ನು ಮಾಡಲು ಇಷ್ಟಪಡ್ತೇನೆ ಅಂತ ಹೇಳಿದ್ದಾನೆ. ಈಗ ವಿನ್ಯಾಸಗೊಳಿಸಿರುವ ಕಾರಿಗೆ ರಾಲ್ಸ್ ರಾಯ್ಸ್ನಂತೆ ಕಾಣುವ ಲೋಗೋವನ್ನು ಸ್ವತಃ ತಾವೇ ರಚಿಸಿರುವುದಾಗಿ ಹೇಳಿದ್ದಾರೆ. ಮಾರುತಿ 800 ಕಾರಿನ ಮುಂಭಾಗದಲ್ಲಿ ರಾಲ್ಸ್ ರಾಯ್ಸ್ನಂತೆ ಕಾಣುವ ಗ್ರಿಲ್ ಮತ್ತು ಹೆಡ್ಲೈಟ್ಗಳೊಂದಿಗೆ ದಪ್ಪ ಬೃಹತ್ ವಿನ್ಯಾಸವನ್ನು ಒಳಗೊಂಡಿರುವ ಹೊಸ ಪ್ಯಾನೆಲ್ ಅನ್ನು ಅಳವಡಿಸಿದ್ದಾನೆ. ಕಾರಿನ ಮಾರ್ಪಾಡಿಗೆ ಈತ ಲೋಹದ ಹಾಳೆಗಳು, ವೆಲ್ಡಿಂಗ್ ಕೆಲಸ ಮತ್ತು ಇತರ ಕಾರುಗಳ ಬಿಡಿಭಾಗಗಳನ್ನು ಬಳಸಿದ್ದಾನೆ. ಇದು ಹದೀಫ್ ಮರುವಿನ್ಯಾಸಗೊಳಿಸಿದ ಮೊದಲ ವಾಹನವಲ್ಲ. ಈ ಹಿಂದೆ ಅವರು ಮೋಟಾರ್ ಸೈಕಲ್ ಎಂಜಿನ್ ಬಳಸಿ ಜೀಪ್ ತಯಾರಿಸಿದ್ರು. ಒಟ್ಟಾರೆ ಸೃಜನಶೀಲತೆಯಿಂದ ಸೃಷ್ಟಿಯಾದ ವಿಶೇಷ ಈ ದಿನಕ್ಕೊಂದು ವಿಶೇಷ.